ಕೊರೋನಾ ಮೂರನೇ ಅಲೆ ನಡುವೆಯೂ ಸರಳ ಸಾಂಪ್ರದಾಯಿಕ ದಸರಾಗೆ ಸರ್ಕಾರದಿಂದ ಇದೀಗ ಹಸಿರು ನಿಶಾನೆ ಸಿಕ್ಕಿದೆ. ಹೀಗಾಗಿ ದಸರಾ ಮಹೋತ್ಸವಕ್ಕೆ ನಾವು ಹೋಗ್ತಿದ್ದೀವಿ ಎಂದು ಅಭಿಮನ್ಯು ಟೀಮ್ ಬೆಳಗ್ಗೆಯೇ ಹೊಸ ಬಟ್ಟೆ ಆಭರಣ ತೊಟ್ಟು ಭರ್ಜರಿಯಾಗಿ ರೆಡಿಯಾಗಿದ್ರು. ನಾನು ಲಕ್ಷ್ಮಿ, ನಾನು ಧನಂಜಯ, ನಾನು ಚೈತ್ರ, ನನ್ನ ಹೆಸರು ಅಂಬಾರಿ ಹೊರುವ ಅಭಿಮನ್ಯು, ನಾನು ಕಾವೇರಿ, ನಾನು ಅಶ್ವತ್ಥಾಮ ಅಂತ ಈ ವರ್ಷ ನಾನು ಮೊದಲ ಬಾರಿಗೆ ದಸರಾಗೆ ಬರ್ತಿದ್ದೀನಿ. ನಾನು ನಿಮಗೆ ಗೊತ್ತಲ್ವಾ ಗೋಪಾಲಸ್ವಾಮಿ. ದಸರಾಗೆ ಭಾಗವಹಿಸುವ ಆನೆಗಳು ಹೀಗೆ ತಮ್ಮ ಪರಿಚಯವನ್ನ ಜನರಿಗೆ ಮಾಡಿಕೊಂಡವು. ಇನ್ನು ಮೈಸೂರು ಜಿಲ್ಲಾ ಹುಣಸೂರು ತಾಲೂಕಿನ ನಾಗರಹೊಳೆ ವೀರನ ಹೊಸಹಳ್ಳಿಯಲ್ಲಿ ದಸರಾದ ಮೊದಲ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ತುಲಾ ಲಗ್ನದಲ್ಲಿ ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್, ಸಂಸದ ಪ್ರತಾಪ್ ಸಿಂಹ, ಶಾಸಕ ಎಚ್.ಪಿ. ಮಂಜುನಾಥ್, ಮೇಯರ್ ಸುನಂದ ಪಾಲ್ನೇತ್ರ, ಎಸ್ಪಿಆರ್ ಚೇತನ್, ಡಿಸಿಎಫ್ ಕರಿಕಾರಣನ್, ಅಭಿಮನ್ಯು ನೇತೃತ್ವದ 8 ಆನೆಗಳಿಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಕೆಯ ನಂತರ ಕಬ್ಬು, ಬೆಲ್ಲ, ಹಣ್ಣನ್ನ ತಿನ್ನಿಸಿ ನೀಡಿ ಗಜಪಯಣಕ್ಕೆ ಚಾಲನೆ ನೀಡಿದರು. ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಆಕರ್ಷಣೀಯ ಕೇಂದ್ರ ಬಿಂದು ಅಂದರೆ ಗಜಪಡೆ ಅಂದರೆ ತಪ್ಪಾಗಲಾರದು. ಹಾಗಾಗಿ ದಸರಾಗೆ ತಮ್ಮ ಆನೆಗಳನ್ನು ಕರೆತಂದು ದಸರಾ ಯಶಸ್ವಿ ಮಾಡಿಕೊಡುವಂತೆ ಜಿಲ್ಲಾಡಳಿತ ಕಾವಾಡಿ ಮಾವುತರಿಗೆ ಫಲ ತಾಂಬೂಲವನ್ನು ನೀಡಿ ಆಹ್ವಾನಿಸಿದರು. ಒಟ್ಟಾರೆ ಹೇಳೋದಾದ್ರೆ ವಿಜಯದಶಮಿಗೆ ಇನ್ನೊಂದೇ ತಿಂಗಳು ಬಾಕಿ ಇದೆ. ದಸರಾ ಜವಾಬ್ದಾರಿ ನೀವು ನಮ್ಮ ಹೆಗಲ ಮೇಲೆ ಹಾಕಿದ್ದೀರಾ. ದಸರಾವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟು ನಾವು ನಿಮಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ತೀವಿ. ನಮ್ಮ ಮೇಲೆ ನಂಬಿಕೆ ಇಡುವಂತೆ ಅಭಿಮನ್ಯು ಟೀಮ್ ಮತ್ತೆ ಮೈಸೂರಿನತ್ತ 2011 ದಸರಾಕ್ಕೆ ಹೆಜ್ಜೆ ಹಾಕಿವೆ. सर मंजुनाथ ಇಳಿಸ್ಬಿಟ್ಟು ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರ್ಕ ಕುಂದನಾತ್ ಮೃತ್ಯುರ್ ಮುಕ್ಷಿ ಕ್ಷೀಯ ಮಾ ಅಮೃತಾತ್ ಓಂ ಮೃತ್ಯುಂಜಯಾಯ ನಮಃ. ಯಾವುದೇ ರೀತಿಯ ಹೇಳಬಾರ್ದು, ಒಂದು ನೋವು ಸಹ ಆಗಬಾರ್ದು ಅಂತ ಹೇಳಿ ಮೃತ್ಯುಂಜಯೇಶ್ವರಿ ಪ್ರಾರ್ಥನೆ ಮಾಡ್ತಾರೆ. ಮೃತ್ಯುಂಜಯಾಯ ನಮಃ ಎಲ್ಲ ಹೇಳಿ. ಮೃತ್ಯುಂಜಯಾಯ ನಮಃ, ಮೃತ್ಯುಂಜಯಾಯ ನಮಃ, ಮೃತ್ಯುಂಜಯಾಯ ನಮಃ. ಬನ್ನಿ ಎಲ್ಲ ಇಲ್ಲೇ ಎಲ್ಲರೂ ಜಾಗ ಮಾಡಿ ಸರ್.
ಮೇಡಮ್ ಮೇಡಮ್ ಹಿಂದೆ ಸಮಸ್ತ ನಾಡಿನ ಜನರಿಗೆ ಶುಭ ಸುದ್ದಿ. ಇವತ್ತು ದಸರಾ ಕಾರ್ಯಕ್ರಮದಲ್ಲಿ ಮೊದಲನೇ ಕಾರ್ಯಕ್ರಮ ಆದಂಥ ಗಜಪಯಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು 8 ಆನೆಗಳು ನಾವು ಅರಣ್ಯ ಇಲಾಖೆಯಿಂದ ಪಡ್ಕೊಂಡು ಇವತ್ತು ಮೈಸೂರಿಗೆ ನಾವು ಹೊರಟಿ ಅಲ್ಲಿ ಆನೆಗಳಿಗೆ ವ್ಯವಸ್ಥೆ ಮಾಡಿ 16ನೇ ತಾರೀಕು ಏನು ಕಾರ್ಯಕ್ರಮ ಇದೆ ಅದಕ್ಕೆ ಸಿದ್ಧವಾಗಿ ಇರುತ್ತವೆ. ಈ ಬಾರಿ ದಸರಾ ಮಹೋತ್ಸವಕ್ಕೆ ನಾವು ಅರಣ್ಯ ಇಲಾಖೆ ವತಿಯಿಂದ 8 ಆನೆಗಳು ವಿವಿಧ ಶಿಬಿರಗಳಿಂದ ನಾವು ಈಗ ಕರ್ಕೊಂಡು ಬರ್ತಾ ಇದ್ದೀವಿ. ಈ 8 ಆನೆಗಳು ಬಂದೀಪುರದಿಂದ 2 ಆನೆಗಳು, ಮತ್ತಿಕೋಡಿಂದ 3, ದೆನ್ ದುಬಾರೆ ಕ್ಯಾಂಪಿಂದ 3 ಆನೆಗಳು, ಒಟ್ಟು 8 ಆನೆಗಳು ನಾವು ಈಗ ಕರ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಕಜಪೂಜೆ ಆಗಿದೆ. ಇಲ್ಲಿಂದ ಆನೆಗಳು ನಾವು ನಮ್ಮ ಆರಣ್ಯ ಭವನಕ್ಕೆ ಹೋಗುತ್ತೆ. ಸೊ 13, 14, 15 3 ದಿನಗಳ ಆರಣ್ಯ ಭವನಲ್ಲಿ ಆನೆಗಳು ನಾವು ವಾಸ ಮಾಡ್ತೀವಿ. ದೆನ್ 16ನೇ ತಾರೀಕು ಬೆಳಿಗ್ಗೆ 6:15ರಿಂದ 6:45ಕ್ಕೆ ನಮ್ಮ ಸಂಪ್ರದಾಯವಾಗಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು ಪೂಜೆ ಆಗುತ್ತೆ. ಅದು ಮಾಡಿಕೊಂಡು ಕಾಲ್ನಡಿಗೆಯಾಗಿ ಆನೆಗಳನ್ನು ನಾವು ಕರ್ಕೊಂಡು ಜಯಮಾರ್ತಾಂಡ ಗೇಟಿಗೆ ಹೋಗಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ 8 ಆನೆಗಳ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ. ನಾವು ಅದು ಇಲ್ಲಿ ಕರ್ಕೊಂಡು ಬರೋದಕ್ಕೆ ಮೊದಲನೇ 1 ತಿಂಗಳು ಮುಂಚಿತವಾಗಿ ಅದು ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಹೇಳಿ ನಾವು ಕಂಪ್ಲೀಟಾಗಿ ಎಲ್ಲ ಚೆಕ್ ಮಾಡಿದ್ದೀವಿ. ಈಗ ಎಲ್ಲ ಅನುಕೂಲ ನಿಮ್ಮ ಎಲ್ಲರ ಸಹಕಾರದಿಂದ ಈ ವರ್ಷ ದಸರಾ ಚೆನ್ನಾಗಿ ಮಾಡಬೇಕಂತ ಹೇಳಿ ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ. ಆನೆಗಳಿಗೆ ಇನ್ಶೂರೆನ್ಸ್ ಮಾಡಬೇಕು. ಪ್ರತಿ ವರ್ಷವೂ ಜಿಲ್ಲಾಡಳಿತ ವತಿಯಿಂದ ಮಾಡ್ತಾರೆ. ಈ ವರ್ಷವೂ ಸಹ ಆನೆಗಳಿಗೆ 8 ಆನೆಗಳಿಗೆ ಇನ್ಶೂರೆನ್ಸ್ ಆಗಿದೆ. ಆನೆ ಮಾಗುತಿ ಕಾವಡಿಗಳಿಗೆ ಇನ್ಶೂರೆನ್ಸ್ ಆಗಿದೆ. ಪ್ಲಸ್ ಥರ್ಡ್ ಪಾರ್ಟಿ ಅಂತ ಒಂದು ಮಾಡ್ತೀವಿ, ಅದು ಸಹ ಇನ್ಶೂರೆನ್ಸ್ ಆಗಿದೆ. ಅಶ್ವತ್ಥಾಮ ಈ ವರ್ಷ ಹೊಸ ಆನೆ 34 ವರ್ಷ ಆಗಿದೆ. ಅದು ನಮ್ಮ ಸಕಲೇಶ್ಪುರದಲ್ಲಿ 2017ರಲ್ಲಿ ಹಿಡಿದಿರುವ ಆನೆ. ಇದು ಹೈಟ್ ಚೆನ್ನಾಗಿದೆ, 2.85 ಮೀಟರ್ ಇದೆ ಈಗಲೇ. ಸೊ ಈ ವರ್ಷ ಅದು ಸ್ವಲ್ಪ ಪಲಗಿಸೋಣ ಅಂತ ಹೇಳಿ ನಾವು ಕರ್ಕೊಂಡು ಬಂದಿದ್ದೀವಿ. ಟ್ರೈನಿಂಗ್ ಕೊಡ್ತೀವಿ ಈ ವರ್ಷ. ಮುಂದಿನ ವರ್ಷಗಳಲ್ಲಿ ಟ್ರೈನಿಂಗ್ ಕೊಟ್ಟು ಮುಂದಿನ ವರ್ಷಗಳಲ್ಲಿ ದಸರಾದಲ್ಲಿ ಅದು ಉಪಯೋಗಿಸಬೇಕಂತ ಹೇಳಿ ಈ ವರ್ಷ ಹೊಸದಾಗಿ ನಾವು ತಂದಿದ್ದೀವಿ. ಈಗ ಆನೆಗಳಿಗೆ ಕೋವಿಡ್ ಟೆಸ್ಟ್ ಮಾಡಬೇಕಂತ ಮ್ಯಾಂಡೇಟ್ರಿ ಎಲ್ಲಿ ಇಲ್ಲ, ಮಾಡಬೇಕಂತ ಇಲ್ಲ. ಬಿಕಾಸ್ ನಮ್ಮ ದೇಶದಲ್ಲಿ ಇದು ತನಕ ಆನೆಗಳಿಗೆ ಕೋವಿಡ್ ಬಂದಿರೋದು ಎಲ್ಲಿ ರಿಪೋರ್ಟ್ ಆಗಿಲ್ಲ. ಕೆಲವು ಝೂಗಳಲ್ಲಿ ಟೈಗರ್ ಲಯನ್ಗೆ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಆನೆಗಳಿಗೆ ಕೋವಿಡ್ ಅಟ್ಯಾಕ್ ಮಾಡಿರೋದು ಇದು ಯಾವುದೇ ರಿಪೋರ್ಟ್ ಇದು ತನಕ ಇಲ್ಲ. ಅಲ್ಲಿ ನಮ್ಮ ಅರಣ್ಮನೆಗೆ ಬಂದಾದ ಮೇಲೆ ಬೇಕಾದಲ್ಲಿ ಅದು ಮುಂದಿನ ಕ್ರಮ ನೋಡೋಣ ಅಂತ ಯಾವ ಥರ ಅಂತ. ಈಗ ಸೆಕ್ಟರ್ 99% ನಮ್ಮ ಆನೆ ಮಾಗುತಿ ಕಾವಡಿಗಳಿಗೆ 1 ಡೋಸ್ ಲಸಿಕೆ ಆಗಿದೆ. ಕೆಲವೊಬ್ಬರಿಗೆ 2 ಡೋಸ್ ಆಗಿದೆ. ಅವ್ರು ನಾವು ಪ್ಯಾಲೇಸ್ ಬಂದಾದ ಮೇಲೆ ನಮ್ಮಲ್ಲಿ ಪಟ್ಟಿ ಇದೆ, ಲಿಸ್ಟ್ ಇಟ್ಕೊಂಡು ಯಾರಿಗೆ 84 ಡೇಸ್ ಕಂಪ್ಲೀಟ್ ಮಾಡಿದಾರೋ ಅವರಿಗೆ 2ನೇ ಡೋಸ್ ಕೊಡುವ ವ್ಯವಸ್ಥೆಯನ್ನು ನಾವು ಪ್ಯಾಲೇಸಲ್ಲಿ ಮಾಡ್ತೀವಿ. ಅಕ್ಟೋಬರ್ 7ನೇ ತಾರೀಕು ಸಾಂಪ್ರದಾಯಿಕವಾಗಿ ಆರಂಭವಾಗಲಿರುವಂತಹ ದಸರಾ ಉತ್ಸವಕ್ಕೆ ಪೂರ್ವಭಾವಿಯಾಗಿ ದಸರಾದ ಮೆರಗನ್ನು ಹೆಚ್ಚು ಮಾಡುವಂತಹ ಏನು ಜಂಬೂ ಸವಾರಿ ಇದೆ ಅದರ ಪ್ರಮುಖ ಪಾತ್ರವನ್ನು ವಹಿಸುವ ಜವಾಬ್ದಾರಿಯನ್ನು ವಹಿಸುವಂತಹ ನಮ್ಮ ಗಜಗಳನ್ನು ಊರಿಗೆ ಕರೆತರುವಂತಹ ಈ ಗಜಪಯಣಕ್ಕೆ ಹುಣಸೂರು ತಾಲೂಕಿನ ವೀರನ ಹೊಸಳ್ಳಿಯಲ್ಲಿ ಇವತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರುವಂತಹ ಬಗಾಡಿ ಗೌತಮ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರಾದಂಥ ಸುನಂದ ಪಾಲ್ನೇತ್ರವರು, ಇಲ್ಲಿ ಸ್ಥಳೀಯ ಶಾಸಕರು ಜನಪ್ರಿಯ ನೇತಾರರು ಆದಂಥ ಮಂಜುನಾಥ್ ಅವರ ನೇತೃತ್ವದಲ್ಲಿ ಇವತ್ತು ಚಾಲನೆಯನ್ನು ಕೊಡಲಾಗಿದೆ. ಇವತ್ತು ಇಲ್ಲಿಂದ ಆನೆಗಳು ಹೊರಟು ಮೈಸೂರಿಗೆ ಬರ್ತವೆ. 16ನೇ ತಾರೀಕು ಅಲ್ಲಿ ಪುರಪ್ರವೇಶ ನಾವು ಅರಮನೆಗೆ ಬರಮಾಡಿಕೊಳ್ತೀವಿ. ಪ್ರತಿ ವರ್ಷವೂ ಕೂಡ 5 ಆನೆಗಳು ಬರ್ತಾಯಿದ್ದು, ಈ ಸರಿ ಅಭಿಮನ್ಯುನ ನೇತೃತ್ವದಲ್ಲಿ 7 ಆನೆಗಳು ಬರ್ತಾಯಿದೆ, 8 ಆನೆಗಳು ಬರ್ತಾಯಿದೆ. ಇದರ ಸಂಪೂರ್ಣ ವೆಚ್ಚವನ್ನು ಜಿಲ್ಲಾಡಳಿತ ರಾಜ್ಯ ಸರ್ಕಾರದ ಮುಖಾಂತರ ವಹಿಸೋದಕ್ಕೂ ಕೂಡ ಮುಂದೆ ಬಂದಿದ್ದು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಈ ದಸರಾ ಏನಿದೆ ಅದು ನಿರ್ವಿಘ್ನವಾಗಿ ನಡಿಬೇಕು ಅಂತ ಹೇಳಿ ಇವತ್ತು ಪೂಜೆ ಪುನಸ್ಕಾರವನ್ನು ಇಲ್ಲಿ ಸಲ್ಲಿಸಿದ್ದೀವಿ. ಇದು ನಮ್ಮ ಮೈಸೂರು ಭಾಗಕ್ಕೆ ಈ ಒಂದು ಹಬ್ಬ ಸುಭಿಕ್ಷೆಯನ್ನು ನೆಮ್ಮದಿಯನ್ನು ತರಲಿ ಅಂತ ಹೇಳಿ ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸ್ತೇನೆ. ಈ ವರ್ಷ ಏನು ಚಾಲೆಂಜಸ್ ಇದೆ ಸರ್ ಕೋವಿಡ್ ಟೈಮಲ್ಲಿ ಈ ದಸರಾ ಆಚರಣೆ ಮಾಡೋದು ಸರ್ಕಾರಕ್ಕಾಗಲಿ ಜಿಲ್ಲಾಡಳಿತಕ್ಕಾಗಲಿ? ಕಳೆದ ವರ್ಷವೂ ಕೂಡ ಇದೇ ಸಮಸ್ಯೆ ಇತ್ತು. ಹಾಗಾಗಿ ನಾವು ಎಂದಿನಂತೆ ಅದ್ಧೂರಿಯ ದಸರಾವನ್ನು ಮಾಡಲಿಲ್ಲ. ಸಾಂಪ್ರದಾಯಿಕ ದಸರಾ ಏನೇನು ಪೂಜೆ ಪುನಸ್ಕಾರ ವಿಧಿಗಳು ಆಚರಣೆಗಳು ಆಗಬೇಕು ಅವಷ್ಟನ್ನು ಕೂಡ ಮಾಡಿದ್ದು. ಈ ಸರಿನೂ ಕೂಡ ಅಷ್ಟೇ ಮಾಡ್ತಾಯಿದ್ದೀವಿ. ದೀಪಾಲಂಕಾರಕ್ಕೆ ಮಾತ್ರ ಹೆಚ್ಚಿನ ಒತ್ತು ಕೊಟ್ಟಿದೆ ಹೊರತು ಉಳಿದದ್ದಷ್ಟನ್ನು ಕೂಡ ಸಾಂಪ್ರದಾಯಿಕವಾಗಿ ನೆರವೇರ್ತದೆ.
ಕೋವಿಡ್ ಇರೋದ್ರಿಂದ ಜನರ ಪ್ರಾಣ ರಕ್ಷಣೆಯೂ ಕೂಡ ಅಷ್ಟೇ ಮುಖ್ಯವಾಗಿರೋದ್ರಿಂದ ಎಲ್ಲ ಮುಂಜಾಗ್ರತೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವಹಿಸಲಾಗಿದೆ. ದಸರಾ ಉದ್ಘಾಟಕರ ಹೆಸರು ಇನ್ನೂ ಕೂಡ